ಪುತ್ತೂರಿನಲ್ಲಿ ದಿಶಾ ನಂದಿನಿ ಸೆಂಟರ್ ಶುಭಾರಂಭಗೊಂಡಿತು. ಪುತ್ತೂರಿನ ತಾಲೂಕು ಪಂಚಾಯತ್ ಬಿಲ್ಡಿಂಗ್ನಲ್ಲಿ ದಿಶಾ ನಂದಿನಿ ಸೆಂಟರ್ ಅನ್ನು ಉದ್ಘಾಟಿಸಲಾಯಿತು. ಪುತ್ತೂರಿನಲ್ಲಿ ದಿಶಾ ನಂದಿನಿ ಸೆಂಟರ್ ಅನ್ನು ಮಂಗಳೂರು ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರಾದ ಹೇಮನಾಥ ಶೆಟ್ಟಿ ಕಾವು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ದೀಪೋಜ್ವಲನವನ್ನ ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶಿವಾನಂದರಾವ್ ನಟೂಚ ನೆರವೇರಿಸಿ ಶುಭ ಕೋರಿದ್ರು. ನಮ್ಮ ಪಿ ಶಿವರಾಮ್ ಅವರ ಅಲಿಯ ಮತ್ತು ಮಗಳು ಪಿ ಶಿವರಾಮ್ ಮತ್ತು ನಾನು ಸಣ್ಣದಿರುವಾಗ ಎಲಿಮೆಂಟರಿ ಶಾಲೆಯಲ್ಲಿ 3ನೇ ಕ್ಲಾಸ್ವರೆಗೆ ಜೊತೆ ಸೇರಿದವರು. ಅದರ ನಂತರ ನಾನು ಬೋರ್ಡ್ ಹೈಸ್ಕೂಲಿಗೆ ಹೋದೆ. ಆದರೆ ನಮ್ಮ ಬಂಧುತ್ವ ಕಡೆಯವರೆಗೂ ನಿಂತುಕೊಂಡು ಬಂದಿದೆ. ಅದಕ್ಕೆ ಪಿ ಶಿವರಾಮರ ನಮ್ರತೆ ಕಾರಣ. ನಮ್ಮ ಒಡನಾಟ ಸಮೇತ ಅಷ್ಟು ಒಳ್ಳೆಯದು. ಇವತ್ತು ಅವರ ಅಳಿಯ ಮತ್ತು ಮಗಳು ಮಾಡಿದಂಥ ಈ ಸಂಸ್ಥೆಯನ್ನು ನಾವು ಸಂಪೂರ್ಣವಾಗಿ ಮುಖ್ಯ ಅತಿಥಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್, ಕೆಎಂಎಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಜಿವಿ ಹೆಗ್ಡೆ ಸಂಸ್ಥೆಗೆ ಶುಭಾಶಯ ಕೋರಿದ್ರು. ನಮ್ಮ ಜೀವನ ಇರೋದು ಆನಂದ ಪಡಬೇಕು ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಆಹಾರದ ಆಯ್ಕೆ ಬಹಳ ಪ್ರಮುಖವಾಗಿರಬೇಕು. ನಾವು ತಗೊಳ್ತಕ್ಕಂಥ ಆಹಾರ ಔಷಧಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ನಾವು ಉತ್ತಮ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ನಂದಿನಿಯ ಎಲ್ಲ ಉತ್ಪನ್ನಗಳು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ 28 ಉತ್ಪನ್ನಗಳನ್ನು ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಬ್ರ್ಯಾಂಡ್ನಲ್ಲಿ ಹೆಚ್ಚುವರಿಯಾಗಿ 50 ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ನಮ್ಮ ಘೋಷವಾಕ್ಯ ಏನು ಹೇಳ್ತದೆ ಅಂದರೆ, ಗೋವಿನಿಂದ ಗ್ರಾಹಕರವರೆಗೆ ಶುದ್ಧ ಮತ್ತು ತಾಜಾತನದಿಂದ ಕೂಡಿದ ಹಾಲನ್ನು ಕೊಡ್ತಕ್ಕಂಥದ್ದು. ಇವತ್ತು ಒಂದು ಉದ್ಯಮಕ್ಕೆ ನಾವು ಬೆಳೆದಾಗ ಆ ಉದ್ಯಮವನ್ನು ನಾವು ಪ್ರೀತಿಸಬೇಕು. ಯಶಸ್ಸು ಯಾವಾಗ ನಾವು ಕಾಣ್ತೇವೆ ಅಂತ ಹೇಳಿದ್ರೆ ಆ ಉದ್ಯಮವನ್ನು ಪ್ರೀತಿಸುವಂಥದ್ದು. ಆ ಪ್ರೀತಿ ಇಟ್ಕೊಂಡು ಬಂದಿರುವಂಥ ಎಲ್ಲ ಗ್ರಾಹಕ ಬಂಧುಗಳೊಂದಿಗೆ ಅತ್ಯಂತ ನಗುಮುಖದ ಸೇವೆಯನ್ನು ಕೊಟ್ಟಾಗ ಜನಗಳು ನಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ ಅಂತ ಹೇಳೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಯದೇವ್ರ ಹತ್ರ ಮಾತಾಡ್ತಾ ಇದ್ದೆ. ಹೇಳಿದ್ರು, ಏನಿದ್ರು ನಂದಿನಿ ನಗದು ಮತ್ತು ನಗುಮುಖದ ಸೇವೆ ಅಂತ ಮಾತನ್ನು ಹೇಳಿದರು. ಸಾಲ ಕೊಡುವ ಕಾರ್ಯಕ್ರಮ ಇದೆ, ಕೊಡುವಂಥ ಕ್ರಮ ನಮ್ಮ ಖಂಡಿತ ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ಯಶಸ್ವಿ ಆಗಬೇಕಂತಿದ್ರೆ ನಾವು ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಅದೇ ರೀತಿ ಅವರಿಗೆ ನಗುಮುಖದ ಸೇವೆಯನ್ನು ಕೊಡಬೇಕು, ಹಣವನ್ನು ಸರಿಯಾಗಿ ತಗೊಳ್ಳುವಂಥದ್ದು. ಬಳಿಕ ದಿಶಾ ನಂದಿನಿ ಸೆಂಟರ್ನ ಮಾಲೀಕರಾದ ರಾಜ್ ದಂಪತಿ ಬಪ್ಪಳಿಗ ಅವರು ಹೇಮನಾಥ ಶೆಟ್ಟಿ ಕಾವು ಮತ್ತು ಮೇಘ ಸೆಂಟರಿನ ಮಾಲಕ ಆಸ್ಕರ್ ಆನಂದ್ ಅವರನ್ನ ಸನ್ಮಾನಿಸಿದ್ರು. ನಮಗೆ ನಂದಿನಿ ಉತ್ಪನ್ನ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹಾಲು ಅಥವಾ ಕೇಕ್, ಪೇಡ ಇಂಥದ್ದೆಲ್ಲ ಸಿಗ್ತದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಆದ್ರೆ ಅವರಲ್ಲಿ ಇಷ್ಟೆಲ್ಲ ಉತ್ಪನ್ನಗಳಿದೆ. ಅದನ್ನು ಇವತ್ತು ನಮ್ಮ ಈ ಒಂದು ಸಂಸ್ಥೆಯ ಮೂಲಕ ಇವತ್ತು ಗ್ರಾಹಕರಿಗೆ ಪರಿಚಯ ಮಾಡುವಂತಹ ವ್ಯವಸ್ಥೆ ಇವತ್ತು ನಮ್ಮ ಮೂಲಕ ಆಗಿದೆ ಅಂತ ಹೇಳುವಾಗ ನಾನು ಅತ್ಯಂತ ಸಂತೋಷವನ್ನು ಪಟ್ಟೆ. ವಿಶೇಷವಾಗಿ ಜಯದೇವರು ಇದರ ತುಂಬಾ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಒಳಗೆ ಹೋದಾಗಲೇ ನಮ್ಮ ಪ್ರಾಡಕ್ಟ್ ಅಲ್ಲದೆ ಇತರ ಪ್ರಾಡಕ್ಟ್ಗಳನ್ನು ಸಹ ನಾವು ಇಲ್ಲಿ ಒದಗಿಸಿದ್ದೇವೆ. ಮತ್ತು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಿನಲ್ಲೂ ಸಹ ಈ ಸಂಸ್ಥೆಗೆ ಈ ಒಂದು ಮಳಿಗೆಗೆ ಬೇಕಾದಂತ ಎಲ್ಲಾ ಪ್ರಾಡಕ್ಟ್ಗಳನ್ನು ನಾವು ಒದಗಿಸ್ತೇವೆ ಅಂತ ಹೇಳುವ ಮಾತುಗಳನ್ನು ಸಹ ಹೇಳಿ. ವೇದಿಕೆಯಲ್ಲಿ ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷರಾದ ಕೆವಿ ಮನೋಹರ ಗೌಡ, ಆಸ್ಕರ್ ಆನಂದ, ಸಂಜೀವ ಶೆಟ್ಟಿ ಮಳಿಗೆಯ ಮಾಲೀಕರಾದ ಶಿವಶಂಕರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ ಶೆಟ್ಟಿ, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ದಿಶಾ ನಂದಿನಿ ಸೆಂಟರ್ನ ಮಾಲೀಕರಾದ ರಾಜ್ ಬಪ್ಪಳಿಗೆ ಪತ್ನಿ ಹೇಮರಾಜ್ ಮತ್ತು ಮಗಳು ದಿಶಾ ಅತಿಥಿಗಳನ್ನ ಬರಮಾಡಿಕೊಂಡು ಎಲ್ಲರ ಸಹಕಾರ ಕೋರಿದ್ರು. ಲ್ಯಾನ್ಸಿ ಮಸ್ಕರೇನಸ್ ಅತಿಥಿಗಳನ್ನ ಸ್ವಾಗತಿಸಿದ್ರು. ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂಶೋಧೀನ್ ಸಂಪ್ಯ ಕಾರ್ಯಕ್ರಮವನ್ನ ನಿರೂಪಿಸಿದ್ರು.
ಅನೀಶ್ ವಿ4 ನ್ಯೂಸ್ 24/7 ಪುತ್ತೂರು.